ಇತ್ತೀಚಿನ ದಿನಗಳಲ್ಲಿ ಬಸ್ಗಳಲ್ಲಿ ಪಿಕ್ ಪಾಕೆಟ್, ಬ್ಯಾಗ್ ಕಳವು ಸೇರಿದಂತೆ ಇಂತಹ ಘಟನೆಗಳು ಸಾಮಾನ್ಯ ಆಗ್ತಾ ಇವೆ. ಆದ್ದರಿಂದ ಸಾರ್ವಜನಿಕರು ತಮ್ಮ ವಸ್ತುಗಳ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕು. ಜನಸಂದಣಿಯಲ್ಲಿ ಅಪರಿಚಿತರ ಬಳಿ ಬ್ಯಾಗ್ ಕೊಡಬಾರದು. ಬಸ್ನ ಮೇಲಿನ ರ್ಯಾಕ್ನಲ್ಲಿ ಬ್ಯಾಗ್ ಇಟ್ಟರು ಅಥವಾ ಪ್ರಯಾಣದ ವೇಳೆ ನಿದ್ರೆಗೆ ಜಾರಿದ್ರು ಕಳ್ಳರು ಕ್ಷಣಾರ್ಧದಲ್ಲಿ ಬ್ಯಾಗ್ ಎಗರಿಸುವ ಸಾಧ್ಯತೆ ಇರುತ್ತೆ. ಇದೀಗ ಬೆಂಗಳೂರಿನಲ್ಲಿ ನಡೆದ ಘಟನೆಯೊಂದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಬಿಎಂಟಿಸಿ ಬಸ್ಸಿಗೆ ಪ್ರಯಾಣಿಕಳಂತೆ ಹತ್ತಿದ ಮಹಿಳೆಯೊಬ್ಬಳು ನಿರ್ವಾಹಕರ ಗಮನ ಬೇರೆಡೆ ಇದ್ದಾಗ ಅವರ ಹಣದ ಬ್ಯಾಗ್ ಅನ್ನ ಕದ್ದಿದ್ದಾಳೆ ಎನ್ನಲಾಗಿದೆ. ಸಣ್ಣ ಗಾತ್ರದ ಆ ಹಣದ ಬ್ಯಾಗ್ ಅನ್ನ ತನ್ನ ಕೈಚೀಲದಲ್ಲಿ ಹಾಕಿಕೊಂಡೇ ಯಾವುದೇ ಅನುಮಾನ ಬಾರದಂತೆ ಬಸ್ನಲ್ಲೇ ಅಮಾಯಕಳಂತೆ ವರ್ತಿಸಿದ್ದಾಳೆ. ಆದರೆ ನಿರ್ವಾಹಕರಿಗೆ ಅನುಮಾನ ಬಂದ ಹಿನ್ನೆಲೆ ಮಹಿಳೆಯನ್ನ ಪ್ರಶ್ನಿಸಲಾಗಿದೆ. ಆಗ ಆಕೆ ಸ್ಥಳದಿಂದ ಪರಾರಿಯಾಗಲು ಯತ್ನಿಸಿದ್ದಾಳೆ. ಇದೇ ವೇಳೆ ಸ್ಥಳಕ್ಕೆ ಬಂದ ಮಹಿಳಾ ಪೊಲೀಸ್ ಸಿಬ್ಬಂದಿ ವಿಚಾರಣೆ ನಡೆಸಿದಾಗ ನಾನು ಮನೆಗೆ ಹೋಗಬೇಕು, ನನ್ನ ಗಂಡನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಹೈ ಡ್ರಾಮಾ ಮಾಡಿದ್ದಾಳೆ. ಆದರೆ ಆಕೆ ಕೈಚೀಲ ಪರಿಶೀಲಿಸಿದಾಗ ನಿರ್ವಾಹಕರ ಹಣದ ಬ್ಯಾಗ್ ಪತ್ತೆಯಾಗಿದೆ. ಬಳಿಕ ಬಸ್ ನಿರ್ವಾಹಕರು ಮಹಿಳೆಯನ್ನ ಪೊಲೀಸರಿಗೆ ಒಪ್ಪಿಸಿದ್ದು ಪ್ರಕರಣ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಘಟನೆಯ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮೇಡಮ್ ಒಂದು ನಿಮಿಷ ಹೇಳಿಬೇಡ್ರಿ ಕೇಳಿ. ಬ್ಯಾಗಲ್ಲಿ ಇಟ್ಕೊಮ್ಮ, ಬ್ಯಾಗಲ್ಲಿ ಇಟ್ಕೊ, ನಿನ್ನ ಬ್ಯಾಗಲ್ಲಿ ಇಟ್ಕೊ. ನಿನ್ ಬ್ಯಾಗ್ ಒಳಗೆ ಹೆಂಗ್ ಬಂತು? ನಿನ್ ಬ್ಯಾಗ್ ಒಳಗೆ ಹೆಂಗ್ ಬಂತು? ನೀನ್ ಹೆಂಗಮ್ಮ? ಬೇಡ 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 ಬೇಡ, ನೀನ್ ತಗೋಬೇಡ. ಸ್ಟೇಷನ್ಗೆ ಓಡಿಸ್ತೀನಿ ತಡಿ ಈಗ ನೀನು. ಹಾ, ಟೈಮ್ ಆಯ್ತು, ಮಾಡಿಸ್ತೀನಿ ತಡಿ ನಿನಗೀಗ. ಆಯ್ತಾಯ್ತು, ಮನೆ ಹತ್ರಕ್ಕೆ ಹೋಗುವಂತೆ. ನೀನ್ ಹೆಂಗಮ್ಮ ಮುಟ್ಟದೆ ಬ್ಯಾಗು? ಹೆಂಗಮ್ಮ ತಗೊಂಡೆ ಬ್ಯಾಗು? ಡ್ಯೂಟಿ ಬ್ಯಾಗ್ ಹೆಂಗ್ ತಗೊಂಡಿದ್ಯಮ್ಮ? ನೋಡಿ ಮೇಡಮ್, ಅಲ್ಲಿ ಬ್ಯಾಗ್ ಅಲ್ಲೆಲ್ಲ ಎತ್ಕೊಂಡಿರೋದು ನೋಡಿ. ಅಲ್ಲಿದ್ದಾರೆ, ಅಲ್ಲಿ ಸಾಕ್ಷಿಗೆ ಅಲ್ಲೇ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಸಾಕ್ಷಿಗೆ ಅಲ್ಲೇ ಇದ್ದಾರೆ. ನೋಡ್ರಿ ಅಲ್ಲಿ, ನೋಡ್ರಿ ಅಲ್ಲಿ. ಇಲ್ಲ 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 ಮೇಡಮ್, ತೆಗೀರಿ. ಹಾ ಮೇಡಮ್, ಕಂಪ್ಲೇಂಟ್ ಮಾಡಿ ಮೇಡಮ್. ಹಿಂಗ್ ಈ ತರದವ್ರು ಆದ್ರೆ ಆಗಲ್ಲ, ಒಳಗೆ ಹಾಕಬೇಕು ಒಂದಿನ ಇವ್ರಿಗೆ. ಮೇಡಮ್ ಒಳಗಡೆ ಬನ್ನಿ. ನೀವು ನಿಲ್ಲಿಸ್ಕೊಡ್ರಿ, ಮುಂದಕ್ಕೆ ಹಾಕ್ರಿ, ಹೋಯ್ತಾ ಇದ್ದೀರಾ? ಏನಮ್ಮ ದೇವ್ರಿದ್ದಾನೆ? ಹಿಂಗ ದೇವ್ರಿರೋದು? ಏನೇನೋ ಹೇಳ್ತಾರ ದೇವ್ರಿದ್ದಾರೆ ಅಂತ. ನನ್ ಬ್ಯಾಗ್ ಹಂಗಮ್ಮ ಎತ್ಕೊಂಡೆ ನೀನು?